ಬಗ್ಗೆ ಅಪಪ್ರಚಾರ ಮಾಡಲಿ, ಯಥಾರ್ಥವಾಗಿ ಮಾಡುವವರು ಮಾಡಲಿ. ಇಪ್ಪತ್ತೇ ಅಲಿ ಸಾಹೇಬ್ ಯಾರು? ನನ್ನ ಮೂಲ ಹೆಸರು ಇಪ್ಪತ್ತೇ ಅಲಿ ಸಾಹೇಬ್. ಟಿಪ್ಪು ಸುಲ್ತಾನನಾದ ಬಗ್ಗೆ ಮೈಸೂರು ಪ್ರಾಂತದ ದೇವನಹಳ್ಳಿಯಲ್ಲಿ ಹುಟ್ಟಿದೆ ನಾನು. ಹೌದಾ? ದೇವನಹಳ್ಳಿ ಈಗ ಮೈಸೂರಲ್ಲಿ ಉಂಟಾ? ಮೈಸೂರಲ್ಲೇ ಹುಟ್ಟಿದೆ. ಹೌದಾ? ಅದ್ಯಾಕೆ ನೀನು ಭವಿಷ್ಯದಲ್ಲಿ ಯಾರಾದರೂ ಬೇರೊಂದು ಊರಾಗಿ ಬದಲಾಯಿಸ್ತಾರೆ ಅಂತ ಹೇಳಿದ್ರೆ ನೀನು ಮಳೆ ಸೋರು ಈಚೆ ಬಂದಿಲ್ಲ. ಹಾಗೆ ಹಾಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ಮೈಸೂರಿನಲ್ಲಿ ಹುಲಿಯಾಗಬೇಕಂತಾದ್ರೆ ಕಾರಣ ಏನು? ಕಾರಣ ನಾನು. ನೀನೇನು ಮೈಸೂರಿಗೆ ಟಿಪ್ಪು ಹುಲಿಯಾದ ಬಳಿಕ ನೀನು ನನ್ನೊಂದಿಗೆ ಸೇರಿಸಿ ಅಪ್ಪ ಬುದ್ಧಿ ನೀವೇ ಹೆಸರು ನೀವೇ ನಿಜವಾಗಿ ಯಾರು ಹೇಳಿದ್ರು? ಅಪ್ಪ ಬುದ್ಧಿ ಅದೇ ನಿನ್ನ ಉಪ್ಪ ಪುಣ್ಯ ಎನ್ನುವುದು ನಿನ್ನ ಹೆಸರು. ಕಾಮದೇಯ ಯಾವುದು? ಕಾಮದೇಯ ಹೆಸರಾದಲ್ಲ ಏನೇ ಇರಲಿ ಏನಿಲ್ಲ ಅದೇ ಏನೇನಾಗುವುದಿಲ್ಲ ಅದೇ ಹೌದಾ? ಕೃಷ್ಣರಾಜ ಒಡೆಯರ ಕಾಲ ಕೃಷ್ಣರಾಜ ಅವರೇ ಅವರು ಅಕಾಲ ಮೃತ್ಯುವಿಗೆ ತುತ್ತಾದರು. ಆ ಕಾಲಕ್ಕೆ ಗಂಡ ಪ್ರಮುಖನಾದದ್ದು ಯಾರು? ಯಾರು? ನನ್ನ ಇದಿರಾಗಿ ಇದಿರಾಳಿಯನ್ನು ಸದವಡಿಯಬಲ್ಲ ಹೈದರಾಳಿ. ಹೈದರಾಳಿ ಎತ್ತರ ಅಷ್ಟುಂಟು ಉಂಟಾದ ಅಪ್ಪಯ್ಯ ಗಂಡ ಪ್ರಮುಖನಾದದ್ದು. ಆ ಬಳಿಕ ಅಪ್ಪಯ್ಯನಿಗೊಂದು ರೋಗ ಬಂದು ನಮ್ಮದು. ಅಪ್ಪಯ್ಯನಿಗೊಂದು ರೋಗ ಬಂದದ್ದು ಮಾನಸಿಕ ಹಿನ್ನೆಲೆ. ಅಪ್ಪಯ್ಯನ ಆ ರೋಗದ ಕಥೆಯನ್ನು ಎಣ್ಣಿಸಿ ನನಗೀಗ ಮಾನಸಿಕ ವೇದನೆ ಆಗುವುದು. ದಂಡನಾಯಕನಾಗುತ್ತಿರುವಾಗಲೇ ಯುದ್ಧವನ್ನು ಜಯಿಸುವ ಸಂದರ್ಭದಲ್ಲಿ ಅಪ್ಪನು ಇನ್ನಿಲ್ಲವಾದದ್ದು. ಆ ಕಾಲಕ್ಕೆ ನಾನಾದ ಕಿರಿಯ ವಯಸ್ಸಿನ ಎಳೆಯ ಶಿಶು ಅಲ್ಲ, ಶಿಶು ಹಾಗೆಂದು ನಾನು ಶಿಶು ಅಲ್ಲ, ಬೆಳೆದವನು ಹಾಗೆಂದು ಪ್ರಬುದ್ಧವಾದ ಪ್ರಾಯ ನನ್ನದಲ್ಲ. ಆ ಪ್ರಾಯದಲ್ಲ ಅಪ್ಪ ಅರ್ಥಕ್ಕೆ ನಿಲ್ಲಿಸಿದ್ದನು. ಅಪ್ಪ ಬುದ್ಧಿ ಮುಂದುವರಿಸಿ ಅಪ್ಪನ ಪ್ರೀತಿ ಅಂದ್ರೆ ಮಗ ನಾನು ಮುಂದುವರಿಸಿದೆ. ಜಯಶಾಲಿಯ ಆ ಕಾರಣದಿಂದಲೇ ವರ್ತಮಾನಕ್ಕೆ ಮೈಸೂರಿಗೆ ನಾನೇ ಹುಲಿಯಾದೆ. ಬ್ರಿಟಿಷರು ಭಾರತವನ್ನು ಹೊತ್ತು 30 ವರ್ಷ ದಾಟಿಸಿದರು. ಮೈಸೂರನ್ನು ಅಲುಗಾಡಿಸುವುದಕ್ಕಾಗಲಿಲ್ಲ. ನಮ್ಮ ಪರಾಕ್ರಮ ಅಂತದ್ದು ನನ್ನ ಮೇಲೆ ಬ್ರಿಟಿಷರೊಂದಿಗೆ ಸೇರಿ ದಾಳಿ ಮಾಡುವ ಯತ್ನವನ್ನು ಮಾಡಿದ್ರು. ಬೇಕಾದ ಹಾಳಾಗಿದೆ. ಹೋರಾಟ ಮಾಡಿದ್ದಲ್ಲಿ ನಿಜಾಮರನ್ನೆಲ್ಲ ಮತ್ತೆ ಸೋಲಿಸುವುದರ ಮೂಲಕವಾಗಿ ಅವರಿಗೆ ಒಂದಿಷ್ಟು ತಿದ್ದುಪಡಿ ಮಾಡಿದ್ದೇವೆ. ಯಾಕೆ? ಮೊಹಮ್ಮದ್ ಪೈಗಂಬರರ ಕುರೇಶಿ ಪಂಗಡದ ರಕ್ತ ನನ್ನಲ್ಲಿ ಹರಿಯುತ್ತಿರುವುದು. ಆ ಕಾರಣದಿಂದಲೇ ಅವರಿಗೆ ಒಂದು ತುಂಡು ಭೂಮಿಯನ್ನು ಒದಗಿಸಿಕೊಟ್ಟೆ. ಆದರೆ ಬ್ರಿಟಿಷರ ಭಗವತಿಯನ್ನು ಬಿಡಲಿಲ್ಲ. ಯುದ್ಧವಲ್ಲಾದ ನಷ್ಟ, ಯುದ್ಧದಲ್ಲಿ ಅವರ ಹಾನಿ ಭರಿಸಬೇಕಾದವ ನೀನು ಟಿಪ್ಪು ಸುಲ್ತಾನ್ ಎನ್ನುವುದಕ್ಕಾಗಿ ಏನುಂಟು ನಮ್ಮಲ್ಲಿ? ಏನಿಲ್ಲ. ಪೌರುಷ ಮಾತ್ರ. ಆ ಕಾಲಕ್ಕೆ ನನ್ನ 2 ಮಕ್ಕಳನ್ನು ನಾನು ಅಡವಿಟ್ಟು ಈಗಲೂ ಲಕ್ಷ 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 ತೆರಿಗೆ ಕೊಡ್ತಾ ಇದ್ದೀನಿ. ನಿಮಗಿಂತ ಸಣ್ಣವಾದನು ನನ್ನ ಮಕ್ಕಳು
ಹನ್ನೆರಡರೊಳಗೆ ಮುಗೀತಲ್ಲ. ಬಿಡೋದಿಲ್ಲ. ಏನ್ ಮಾಡ್ತೇನೆ ಹುಜೂರ್? ಏನ್ ಮಾಡ್ತೇನೆ? ಎಂತ ಇದು ಪ್ರಸಂಗ ಅಂತ? ಜಯಸಿಂಹ. ಜಯಸಿಂಹ! ಹುಜೂರ್ ಅನ್ನಬೇಕಾದದ್ದು ಯಾರನ್ನು? ನೀವು ಬರುವುದೇ ಬೇಡ. ಭಾರತವನ್ನು ಆಳುವವರನ್ನು. ಮತ್ತೆ ಅದರ ಆಕ್ರಮಿಸಿ ಆಳುವ ಬ್ರಿಟಿಷರನ್ನೇ ಆ ಜಯಸಿಂಹ ಹುಜೂರ್ ಜಿಯಾ ಎನ್ನುವ ಹಾಗೆ ಹೇಳುತ್ತಿದ್ದಾರೆ. ಆದ್ರೆ ಹೊರಟಿಗೆ ಸೇರ್ತಾರೆ. ಪ್ರಸಂಗ ಗೊತ್ತಾಯ್ತು. ಆಂಗ್ಲರು ಆಂಗ್ಲರಿಗೆ ಬ್ರಿಟಿಷರ ಹೊರಟಿಗೆ ಸೇರಿದ್ದಾನೆ. ಬಿಡೋದಿಲ್ಲ. ನಾನು ಒಪ್ಪನೆ ಸಾಕು. ಅವನ ಅಹಂಕಾರ ಇಳಿಸಿ. ಅಹಂಕಾರ. ಅಹಂಕಾರ ನನಗೆ ಒಪ್ಪನೆ ಸಾಕು. ಹಾಗಾದ್ರೆ ನಾನು ಇದೆ. ಒಟ್ಟಿಗೆ ಬನ್ನಿ ಅಲ್ಲಿಯವರೆ ಮತ್ತೆ ನೋಡಿ ಅವನ ಪರಿಸ್ಥಿತಿ ಹೇಗುಂಟು ಅಂತ ನನಗೆ ಸದ್ಯ ಗೊತ್ತಿಲ್ಲ. ಹಾಗಾದ್ರೆ ನೀವು ಇಳಿಸುವುದು ನಾವಿಬ್ಬರು ಮಾತ್ರ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು ಎನ್ನುವ ಹಾಗಾಯಿತು. ನಮ್ಮ ಈ ಕುಂಬಳ ಸೇವೆಗೆ ಕಷ್ಟ ಒದಗಿ ಬಂತು. ಟಿಪ್ಪು ಸುಲ್ತಾನ ಎನ್ನುವಂತಹ ಆತ ನಮ್ಮ ಈ ಪುರದ ಸ್ವಾಧೀನಕ್ಕಾಗಿ ಬಂದಿದ್ದಾನೆ. ಹಾಗಾದರೆ ಆತನ ಜೊತೆಗೆ ಹೋರಾಟವನ್ನು ಮಾಡಬೇಕು ಎಂದಾದರೆ ಸೋಲು ನಮ್ಮ ಪಾಲಿಗೆ ಒದಗಿ ಬರುತ್ತದೆ. ಹಾಗೆಂದು ನಾವು ಸುಮ್ಮನಿರುವುದಕ್ಕಾಗುವುದಿಲ್ಲ. ನಮ್ಮೊಡೆಯರನ್ನು ರಕ್ಷಣೆ ಮಾಡಬೇಕಾದಂತಹ ಕರ್ತವ್ಯ ನಮ್ಮದಾಗಿದೆ. ಅದಕ್ಕಾಗಿ ನಮ್ಮೊಡೆಯರನ್ನು ಅಡಗುತಾಣದಲ್ಲಿ ಇರಿಸಿದ್ದೇನೆ. ಅಷ್ಟಕ್ಕೆ ಸುಮ್ಮನಿರುವುದಲ್ಲ, ಅವರನ್ನು ವಿರೋಧಿಸುವುದಕ್ಕಾಗಿ ನಾನು
ಜಯಸಿಂಹ ಇಷ್ಟು ಸೌಕರ್ಯ. ಜಯಸಿಂಹ ಅಲ್ಲವೋ ಸೋಟುತ್ತದ ಬಾಲಕ. ಏನು? ಮುಖ ಕೆಂಪಾಗಿಸಿದ್ರೆ ಸಾಲದು, ಆ, ಮೈಯೊಳಗೆ ಹರಿಯುತ್ತಿರುವ ರಕ್ತ ಆ. ಕೆಂಪಾಗಿದ್ದು ವ್ಯವಹಾರ ಹೇಗೆ ಮಾಡಬೇಕು ಆ. ಇದನ್ನು ತಿಳಿಯಬೇಕು. ಆ. ನಿಮ್ಮ ಸಂಸ್ಕೃತಿ ಅವರದಿದ್ದರೂ ಈ ಮಣ್ಣಿನ ನೆಲದ ಸಂಸ್ಕೃತಿ ನಮಗೆ ಚೆನ್ನಾಗಿ ಗೊತ್ತಿದ್ದು ನಾನು ಮಾಡುವ ಹಾಗೆ ಕೆಲಸ ಮಾಡಿದ್ದೀರಲ್ಲ. ಏನಾಯ್ತು? ಏನಾಯ್ತು? ಇನ್ನೊಂದರೊಟ್ಟಿಗೆ ಸೇರಿ ದೇಶ ದೋಚುವುದಕ್ಕೆ ಸಹಕಾರ ಮಾಡಿದ
ಮನಸ್ಸಿಗೆ ನೋವು, ಮನಸ್ಸಿಗೆ ನೋವು ಕಾಣ್ತಾ ಇದೆ. ಇಲ್ಲಿರುವ ಹೆಂಗಸರನ್ನು ಅವರು ಹೇಗೆ ಇಟ್ಟುಕೊಂಡಿದ್ದಾರೆ ಎನ್ನುವುದು ಕಾಣಿಸ್ತಾ ಇದೆ. ಏನು ಮಾಡುವ ಮುಚ್ಚುವುದಕ್ಕೆ ಒಂದು ಬಟ್ಟೆ ಕೊಡುವುದಿಲ್ಲ. ಪರಿಸ್ಥಿತಿ ಹಾಗಾಗಿ ಇದರಲ್ಲಿ ರೇಷ್ಮೆಯ ಉತ್ಪಾದನೆ ಮಾಡಿದ್ದಾರೆ. ಯಾಕೆ? ನನ್ನ ಎಷ್ಟರ ಹೆಚ್ಚುವರಿಗೆ ತೋರಿಸುವುದಕ್ಕೆ ಎಲ್ಲದನ್ನು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಹಂಚುವುದಕ್ಕಾಗಿ ಎಲ್ಲದನ್ನು ತಂದು ಅಲ್ಲವರಿಗೆ ಹಂಚು. ಆ ಹಂಚಿನಲ್ಲಿ ನಮ್ಮಲ್ಲಿ ಏನಿಲ್ಲ ಈಗ. ಹೌದಾ? ಕುದುರೆ ಸವಾರಿ ಕಲಿಬೇಕು. ಅದಕ್ಕೆ ಲಾಯ ಮಾಡಿದ್ದೇನೆ. ಅದರಲ್ಲಿ ಗೊತ್ತುಂಟಾ? ಅದು ಮಾಡಿದ್ದು ಟಿಪ್ಪು. ಟಿಪ್ಪುನ ಬಗ್ಗೆ ದೂರ ಅಲ್ಲಿ ಕ್ಷೇತ್ರ ಯಾವುದು? ಕ್ಷೇತ್ರ ಯಾವುದು? ನಕ್ಷತ್ರ. ನಿಜವಾಗಿ ಯಾವ ಕ್ಷೇತ್ರ? ಇದು ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರ ಇದು ಕ್ಷೇತ್ರದ ಪಾವಿತ್ರತೆ. ಈಗ ನಿಮಗೆ ಬೇಕಾದರೆ ಏನು ಮಾಡುವುದು? ಬದುಕಬೇಕು. ಬದುಕಿಗೆ ಒಂದು ಅರ್ಥ ಬೇಕು. ಸಾಧನೆಯನ್ನು ಮಾಡಬೇಕು ಎಂದಾದರೆ ಮಧುಪುರದಲ್ಲಿದ್ದಾನೆ. ಹಾಗಾದ್ರೆ ಭಕ್ತಿಯ ಕೇಂದ್ರ ಅಡಗುತಾನಾಗಿದಂತಾದ್ರೆ ಅಂತಹ ಸುತ್ತ ಕೇಂದ್ರಗಳು ಉಳಿಯಬೇಕು. ನಾವು ಬಂದಿದ್ದೇವೆ ಎನ್ನುವುದು ಬಹಳ ವ್ಯಾಪ್ತಿಯವರೆಗೆ ಗೊತ್ತಾಗುವುದು. ಅದಕ್ಕಾಗಿ ದೇವರನ್ನು ಕೂಡಿಕೊಂಡಿದ್ದೇವೆ. ನೀರು ಕುಡಿಯದೆ
ಪುರೋಹಿತ ಅಂತ ನಿಂತದ್ದು. ಇಲ್ಲಿಯ ಬ್ರಾಹ್ಮಣ ಮುಖ್ಯ, ಪುರೋಹಿತ ಮುಖ್ಯ, ಬ್ರಾಹ್ಮಣ ಮುಖ್ಯ. ನಾಗಮಂಡಲದಲ್ಲಿ 8-20 ನಾವು ಭಾಗಮಂಡಲವನ್ನು ಹಾಕುವಾಗ 10 ಮಂದಿಯಲ್ಲಿ ಕಂಡಿದ್ದೇವೆ. ಆದ್ದರಿಂದ ಇವತ್ತು ಪುರೋಹಿತರು ಮೂಸುರರು ಗಂಟಲ ಭಾಷೆ ಆಡಿತು. ನೀರು ಮಾತ್ರ ಅದು ಸುಧಾರಿಸ್ತದೆ. ನೀರು ಮಾತ್ರ ಉಪಗುಣಯ ನಾನು ಕುಡಿದದ್ದು ನೀರನ್ನು ನೀರು ತುಂಬ ಆಗಿದೆ. ನೀರು ತುಂಬ ನೀನು ಮೇಲ್ಭಾಗದಲ್ಲಿ ನಾನು ಬಲಭಾಗದಲ್ಲಿ ನೀವು ಕಾಯಿದ್ದರೆ ಹಾಗಾದ್ರೆ ನೀರಿನ ಆಹಾರದಲ್ಲಿ ಏನು ಮೂಲ ಸ್ವರೂಪ ನನ್ನ ಅಂತರಂಗದೊಳಗೆ ಜಾಗೃತವಾಯಿತು. ನಾನು ಕುಡಿದದ್ದು ನೀರಲ್ಲ, ನಾನು ಕುಡಿದದ್ದು ನೀರಲ್ಲ, ಅಮೃತ. ರಾಮನವರನ್ನು ಕೂಸರರು ಅನ್ನುವುದು ಯಾಕೆ? ಭೂಮಿಯಲ್ಲಿ ಅಲೆದಾಡುವ ದೇವತೆಗಳು ಅವರ ಅಮೃತ ಹಸ್ತದಿಂದ ಕೊಟ್ಟಂತಹ ಉದಕ ಅಮೃತ ಸಮಾನವಾಯಿತು. ನನ್ನ ಒಡಲು ಸೇರಿದಂತಹ ಆ ಜಲ ನನ್ನ ನರನಾಡಿಗಳಲ್ಲಿ ಪ್ರವಹಿಸುತ್ತ ಏನೋ ಯಥಾರ್ಥವಾಗಿ ನಾವು ಜಯಸಿಂಹವನ್ನು ಖಾತಿಸಬೇಕು ಎನ್ನುವ ಹಾಗೆ ಬಂದಿದೆ. ಹಾಗೆ ಅವರು ಬ್ರಿಟಿಷರ ಕೂಟವನ್ನು ಸೇರಿ ಅವರ ಮುಂದೆ ಅವರ ಒಳಸಂಬಂಧವನ್ನು ಅರಿತುಕೊಂಡು ದೇಶವನ್ನು ರಕ್ಷಿಸುವ ಉಳಿದ ನಂತರದಲ್ಲಿ ರಾಮನವರೇ ನಾವು ಹೇಳುವುದಿಲ್ಲ ಹಾಗೆ ನಿಮ್ಮ ಅಡಿಗಳಿಗೆ ಎರಗಿ ಬಹುಶಃ ಈ ಮಂತ್ರವನ್ನು ಸೇರಿದ ಬಗೆಯಿಂದಲಾಗಿ ಹಾಗಾದರೆ ಅಂತರಂಗದೊಳಗೆ ಭೂತತ್ವವನ್ನು ಹೊಂದಿದ್ದಾನೆ ಎನ್ನುವ ಹಾಗೆ ತಿಳಿದುಕೊಂಡಿದ್ದಾರೆ. ನಾಶವಾಯಿತು. ಈಗಲೂ ಇಲ್ಲಿಯ ಹೆಣ್ಮಕ್ಕಳಿಗಾಗಿ ಉಳಿಯಿತು, ಇಲ್ಲಿಯ ಮಂದಿಗಳಿಗಾಗಿ ನಾನು ಉಳಿಯಿತು, ಮಣ್ಣಿಗಾಗಿ ಉಳಿಯಿತು. ಎಪ್ಪು ಇಲ್ಲಿಯೇ ಬಂದಿದ್ದಾನೆ. ಯಾವ ಬಾವಿಯ ನೀರನ್ನು ಸೇರಿ ನನಗೆ ಕುಡಿಯುವುದಕ್ಕಾಗಿ ಅದು ಅಲ್ಲಿ ಅದೇ ಬಾವಿಯ ಮಾಡಿ ಒಂದು ಗುರುತ ಗುರುತವನ್ನು ಹಾಕಿ